ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನವಾದ ಜನವರಿ 30ರಂದು ಗಾಂಧಿ ಚಿಂತನಾ ವೇದಿಕೆಯಿಂದ ಸದ್ಭಾವನಾ ಉಪವಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ವೇದಿಕೆಯ ಸಂಚಾಲಕ ಹರೀಶ್ ಬಂಟ್ವಾಳ್ ಹೇಳಿದರು. ಅವರು ಸುಳ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದ ವಿವರ ನೀಡಿದರು. ಬೆಳಗ್ಗೆ 6 ಗಂಟೆಗೆ ಸದ್ಭಾವನಾ ಉಪವಾಸ ಆರಂಭವಾಗಲಿದೆ. ಅಂದು ದಿನಪೂರ್ತಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ. ಗಾಂಧಿ ಚಿಂತನಾ ಕಾರ್ಯಕ್ರಮ, ಮೀರಾ ಭಜನ್, ಸರ್ವಧರ್ಮ ಪ್ರಾರ್ಥನೆ, 9 ಮಂದಿ ತಾಲೂಕಿನ ಕವಿಗಳಿಂದ ಗಾಂಧಿ ಕವಿಗೋಷ್ಠಿ, ಗಾಂಧಿ ಸ್ಮೃತಿ, ಗಾಯಕರಿಂದ ಕವನಗಳ ಗಾಯನಗಳು ನಡೆಯಲಿದೆ. ಸಮಾರಂಭದಲ್ಲಿ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯಂದು ಬೆಳ್ಳಾರಿಯಿಂದ ಸುಳ್ಯವರೆಗೆ 15 ಕಿಲೋಮೀಟರ್ ನಡೆದ ಪಾದಯಾತ್ರೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುವುದು ಅಂತ ಹೇಳಿದರು. ಸಂಜೆ ನಡೆಯುವ ಸಮಾರಂಭದಲ್ಲಿ ಖ್ಯಾತ ಚಿಂತಕ ಲಕ್ಷ್ಮೀಶ ತೋಳ್ಪಾಡಿ ಅವರಿಂದ ಗಾಂಧಿ ಚಿಂತನೆಯ ಬಗ್ಗೆ ಉಪನ್ಯಾಸ ನಡೆಯಲಿದೆ. ಸಮಾರಂಭದಲ್ಲಿ ಶಾಸಕ ಎಸ್ ಅಂಗಾರ, ಗುಜರಾತಿನ ಉದ್ಯಮಿ ಆರ್.ಕೆ. ನಾಯರ್ ಹಾಗೂ ತಾಲೂಕಿನ ವಿವಿಧ ಪಕ್ಷಗಳ ಅಧ್ಯಕ್ಷರು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಬೆಳಗ್ಗೆ 6 ಗಂಟೆಗೆ ಸದ್ಭಾವನಾ ಉಪವಾಸ ಆರಂಭ ಆಗ್ತದೆ. 8 ಗಂಟೆಯಿಂದ ಮೀರಾ ಭಜನ್ ಆರಂಭ ಆಗ್ತದೆ. ಮೀರಾ ಭಜನ್ ಅಂತ ಹೇಳಿದ್ರೆ ಮೀರಾಬಾಯಿಯವರು ರಚನೆ ಮಾಡಿದಂತಹ ಭಜನೆಗಳು ಗಾಂಧೀಜಿಗೆ ಬಹಳ ಪ್ರಿಯವಾಗಿದ್ದಂತಹ ಭಜನೆಗಳು. ಆ ಭಜನೆಗಳ ಗಾಯನ ನಡೀತಾ ಇರ್ತದೆ. 9 ಗಂಟೆಗೆ ಸರಿಯಾಗಿ ಸರ್ವಧರ್ಮ ಪ್ರಾರ್ಥನೆ ನಡೀತದೆ. ಆ ಸರ್ವಧರ್ಮ ಪ್ರಾರ್ಥನೆಯಲ್ಲಿ ವೈದಿಕ ಶ್ಲೋಕಗಳಿರ್ತದೆ. ಸುದ್ದಿಗೋಷ್ಠಿಯಲ್ಲಿ ಯುವಜನ ಸಂಯುಕ್ತ ಮಂಡಳಿ ಅಧ್ಯಕ್ಷ ಶಂಕರ್ ಪೆರಾಜೆ ಉಪಸ್ಥಿತರಿದ್ದರು.